ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮಸ್ಕಾರ. ಎಜೆ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅರ್ಪಿಸುವ ಹಲೋ ಎಜೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಹೃದಯ ಜೀವಂತಿಕೆಯ ಕೇಂದ್ರಬಿಂದು. ಅದರ ಮಿಡಿತದಲ್ಲಿ ಕೊಂಚ ಏರುಪೇರಾದರೂ ಕೂಡ ಇಹಲೋಕ ತ್ಯಜಿಸುವ ದೌರ್ಭಾಗ್ಯ. ಹಾಗಾಗಿ ದೇಹದ ಪುಟ್ಟ ಗುಡಿಯಂತಿರುವ ಹೃದಯದ ಆರಾಧನೆ, ಪೂಜೆ ನಿತ್ಯವಾಗಿಯೂ ಚೆನ್ನಾಗಿ ಇರಬೇಕು. ಅಂದಾಗ ಮಾತ್ರ ಅದು ಕೂಡ ನಮಗೆ ರಕ್ಷಣೆಯನ್ನು ಒದಗಿಸುತ್ತೆ. ಇಂದು ವಿಶ್ವ ಹೃದಯ ದಿನ. ಹಾಗಾಗಿ ಈ ವಿಶ್ವ ಹೃದಯ ದಿನಾಚರಣೆಯ ಅಂಗವಾಗಿ ಹೃದ್ರೋಗಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳ ಕುರಿತಾಗಿ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಇದರ ಕುರಿತಾಗಿ ತಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಗಳಿಗೆ ಸ್ಪಂದಿಸಲಿದ್ದಾರೆ, ಅದಕ್ಕೆ ಸೂಕ್ತವಾದಂತಹ ಉತ್ತರವನ್ನು ನೀಡಲಿದ್ದಾರೆ. ನಮ್ಮ ಜೊತೆ ಇರ್ತಕ್ಕಂಥ ಎಜೆ ಆಸ್ಪತ್ರೆಯ ಡಾಕ್ಟರ್ ಪುರುಷೋತ್ತಮ್, ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಪುರುಷೋತ್ತಮ್ ಅವರು. ಡಾಕ್ಟರ್, ತಮಗೆ ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಇವತ್ತು ವಿಶ್ವ ಹೃದಯ ದಿನಾಚರಣೆ. ಈ ಅಂಗವಾಗಿ ಇದರ ಮಹತ್ವ ಮತ್ತು ವಿಶ್ವ ದಿನಾಚರಣೆಯ ಅಂದರೆ ಏನು, ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತೀರಾ? ಹೌದು, ನಮಸ್ಕಾರ. ವಿಶ್ವ ಹೃದಯ ದಿನಾಚರಣೆಯ ಈ ಶುಭ ದಿನದಂದು, ಈ ಶುಭ ಸಂದರ್ಭದಲ್ಲಿ ನಮ್ಮ ಟಿ ವಿ ವೀಕ್ಷಕ ಬಾಂಧವರಿಗೆಲ್ಲರಿಗೂ ಹೃದಯಾರೋಗ್ಯ ಹಾಗೂ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ನಿಮ್ಮೆಲ್ಲರದಾಗಲಿ ಅಂತ ನಮ್ಮ ಹೆಮ್ಮೆಯ ಸಂಸ್ಥೆ ಎಜೆ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್, ಎಜೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ನ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಈ ಮೂಲಕ ಹಾರೈಸ್ತೇನೆ. ಸೆಪ್ಟೆಂಬರ್ 29 ಪ್ರತಿ ವರ್ಷಾನುವರ್ಷ ವಿಶ್ವ ಹೃದಯ ದಿನ ಅಂತ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅನ್ನುವ ಒಂದು ಸ್ವಿಟ್ಜರ್ಲ್ಯಾಂಡ್ನ ಸಂಸ್ಥೆ ಈ ಮೂಲಕ ಆಚರಿಸ್ತಾ ಇದೆ. ಇದರ ಕಾರಣಗಳು ಹಲವಾರು. ನಿಮಗೆ ಈಗಾಗಲೇ ಗೊತ್ತಿರ್ಬೋದು, ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಕರಿತೇವೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂದರೆ ಬರೀ ಹೃದ್ರೋಗ ಮಾತ್ರ ಅಲ್ಲ, ಹೃದಯ ಮತ್ತು ಹೃದಯಕ್ಕೆ ಸಂಬಂಧಿತ ರಕ್ತನಾಳಗಳಿಗೆ ಉಂಟಾಗುವ ಕಾಯಿಲೆಗಳಿಗೆ ಎಲ್ಲವನ್ನು ಕೂಡಿಸಿ ನಾವು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಕರಿತೇವೆ. ಅದರಲ್ಲಿ ಹೃದ್ರೋಗ ಬರ್ತದೆ, ಮೆದುಳಿನ ರಕ್ತನಾಳಗಳಿಗೆ ಸಂಬಂಧಪಟ್ಟ ಈ ಸ್ಟ್ರೋಕ್ ಅಥವಾ ಪ್ಯಾರಾಲಿಸಿಸ್ ಅಂತ ಏನು ಹೇಳ್ತೇವೋ ಆ ಕಾಯಿಲೆಗಳು ಕೂಡ ಸೇರಿಕೊಳ್ತವೆ. ಇದನ್ನೆಲ್ಲ ಕೂಡಿಸಿ ನಾವು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೇವೆ. ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅನ್ನುವ ಒಂದು ಕಾಯಿಲೆಗಳಿದೆ, ಇದು ದಿನೇ ದಿನೇ ವಿಶ್ವದಾದ್ಯಂತ ಉಲ್ಬಣಿಸ್ತಿರುವಂತಹ ಒಂದು ಕಾಯಿಲೆ. ಅದಲ್ಲದೆ ಅಫ್ಕೋರ್ಸ್ ಇದಕ್ಕೆ ಒಬ್ಬ ವ್ಯಕ್ತಿಗೆ ಈ ರೋಗಕ್ಕೆ ತುತ್ತಾದಾಗ ಅದಕ್ಕೆ ಚಿಕಿತ್ಸಾ ಕ್ರಮಗಳಿದೆ. ಆದರೆ ಈ ಚಿಕಿತ್ಸಾ ಕ್ರಮಗಳಿಗಿಂತ ಈ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಏನು ಹೇಳ್ತೇವೋ, ಈ ಕಾಯಿಲೆ ಬರದ ಹಾಗೆ ನೋಡಿಕೊಳ್ಳೋದ್ರಲ್ಲಿ ಜಾಣತನ ಇದೆ. ಈ ನಿಟ್ಟಿನಲ್ಲಿ ಇದನ್ನು ಹೇಗೆ ನಾವು ಯಶಸ್ವಿಯಾಗಿ ಸಮರ್ಪಕವಾಗಿ ಈ ಕಾಯಿಲೆಯನ್ನು ತಡೆಗಟ್ಟಬಹುದು, ನಮ್ಮ ಈ ಕಾಯಿಲೆಯಿಂದ ನಾವು ದೂರ ಹೇಗೆ ಉಳಿಬೋದು ಅಂತ ಒಂದು ಸಣ್ಣ ಸಣ್ಣ ರೀತಿಯಲ್ಲಿ ಜನಸಾಮಾನ್ಯರಿಗೆ ಹಾಗೂ ಸಮಾಜಕ್ಕೆ ಮನದಟ್ಟಾಗುವ ರೀತಿಯಲ್ಲಿ ಕೆಲವು ಉಪಯುಕ್ತ ಸಂದೇಶಗಳನ್ನು ವಿಶ್ವದಾದ್ಯಂತ ರವಾನಿಸಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವ, ಅರಿವು ಮೂಡಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಇದೆ. ವಿಶ್ವ ಹೃದಯ ದಿನ ಅಂದರೆ ಒಟ್ಟಾರೆಯಾಗಿ ಹೃದಯಕ್ಕೆ ಸಂಬಂಧಿಸಿದಂಥ ಜಾಗೃತಿಯನ್ನು ಮೂಡಿಸುವಂಥದ್ದು. ಹೌದು. ಡಾಕ್ಟರ್, ಒಂದು ವೀಕ್ಷಕರ ಕರೆ ಇದೆ, ಅನಿಸ್ಬೇಕು. ಹಲೋ ಹಲೋ ಹಲೋ. ಹಾಂ, ನಮಸ್ತೆ, ಹೇಳಿ ಸರ್. ಹಲೋ, ನಮಸ್ತೆ ಡಾಕ್ಟರ್. ನಮಸ್ಕಾರ, ಹೇಳಿ ಸರ್. ಸರ್, ಏಜ್ 40 ಆದ ನಂತರ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿದ್ರು ಕೂಡ 6 ತಿಂಗಳಿಗೊಮ್ಮೆ ಟೆಸ್ಟ್ ಮಾಡಿಸಬೇಕಾ? ಹಲೋ, ಹೇಳಿ, ಇನ್ನೊಮ್ಮೆ ಪ್ರಶ್ನೆ ಕೇಳಿ. ಹಲೋ. ಹಾಂ, ಹೇಳಿ. ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿದ್ರು ಕೂಡ 6 ತಿಂಗಳಿಗೊಮ್ಮೆ ಟೆಸ್ಟ್ ಮಾಡಿಸಲೇ ಇರಬೇಕಾ ಸರ್? ಹೌದು. ಏಜ್ 40 ಆದ ನಂತರ ನಾವು ಈ ಹಾರ್ಟ್ ಸ್ಪೆಷಲಿಸ್ಟ್ಗಳು ಏನು ಹೇಳ್ತೇವೆ ಅಂದರೆ, ಪ್ರತಿಯೊಬ್ಬರು ಕೂಡ ಒಂದು ವಯಸ್ಸು 40 ದಾಟಿದ ಮೇಲೆ ವರ್ಷಕ್ಕೊಂದು ಸಲ ನಮ್ಮ ಒಂದು ಕಾಂಪ್ರಿಹೆನ್ಸಿವ್ ಹೆಲ್ತ್ ಚೆಕಪ್ ಅಂತ ಏನಿರ್ತದೆ ಅದನ್ನೆಲ್ಲ ಮಾಡಿಸ್ಕೊಳ್ಳೋದು ಒಂದು ಕ್ರಮ ಆಗಬೇಕು ನಿಮ್ಮದು. ನೀವು ಡೈಲಿ ಫಿಸಿಕಲ್ ಎಕ್ಸಸೈಸ್ ಮಾಡ್ತಾ ಇದ್ದರೂ ಕೂಡ ಕೆಲವು ತೊಂದರೆಗಳು ನಿಮಗೆ ಗೊತ್ತಾಗಿದ್ದಿರಲಿಕ್ಕಿಲ್ಲ.
ಕೆಲವೆಲ್ಲ ಇಂತಹ ತೊಂದರೆಗಳು ನಾವು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಮಾತ್ರ ಗೊತ್ತಾಗ್ತದೆ. ಆ ದೃಷ್ಟಿಯಲ್ಲಿ 40 ವರ್ಷದ ನಂತರ ಒಂದು ವರ್ಷಕ್ಕೊಂದ್ಸಲ ಅಥವಾ ಅಟ್ಲೀಸ್ಟ್ ಒಂದು 2 ವರ್ಷಕ್ಕೊಂದ್ಸಲ ಏನೋ ತೊಂದರೆಗಳಿಲ್ಲ ಅಂದರೆ ನಿಮಗೆ ಬ್ಲಡ್ ಪ್ರೆಷರ್, ಡಯಾಬಿಟಿಸ್ ಇಂತಹ ಸಮಸ್ಯೆಗಳು ಏನಿಲ್ಲ ಅಂತಿದ್ದರೆ ಒಂದು 2 ವರ್ಷಕ್ಕೊಂದ್ಸಲ, ಅಟ್ ದ ಸೇಮ್ ಟೈಮ್ ನಿಮಗೆ ಬ್ಲಡ್ ಪ್ರೆಷರ್, ಡಯಾಬಿಟೀಸ್ ಅಥವಾ ಇನ್ಯಾವುದೇ ಬೇರೆ ಕಾಯಿಲೆಗಳಿದ್ದಲ್ಲಿ ವರ್ಷಕ್ಕೊಂದ್ಸಲ ಎಲ್ಲ ನಿಮ್ಮ ಬಾಡಿ ಚೆಕಪ್ ಅನ್ನೋದನ್ನು ಮಾಡಿಸ್ಕೊಳ್ಳೋದು ಅತ್ಯಗತ್ಯ. ಅಂದರೆ ಒಂದು ಏನು ತೊಂದರೆ ಇಲ್ಲಂದ್ರೂ ಕೂಡ ಆಗಾಗ ಒಂದು ನಮ್ಮ ಒಂದು ಸುರಕ್ಷತೆಗೋಸ್ಕರ ಮಾಡಿಸ್ಬೇಕು. ಡಾಕ್ಟ್ರಿ, 2018ರ ವಿಶ್ವ ಹೃದಯ ದಿನದ ಒಂದು ಘೋಷವಾಕ್ಯವಾಗಿ ಮೈ ಹಾರ್ಟ್ ಯುವರ್ ಹಾರ್ಟ್ ಅಂತ, ನನ್ನ ಹೃದಯ ನಿಮ್ಮ ಹೃದಯ, ಇದರ ಬಗ್ಗೆ ನೀವೇನು ಹೇಳ್ತೀವಿ? ಹೌದು, ನಾನು ಈ ಮೊದಲೇ ತಿಳಿಸಿದಾಗೆ ಈ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಪ್ರತಿ ವರ್ಷ ಈ ವಿಶ್ವ ಹೃದಯ ದಿನದ ಅಂಗವಾಗಿ ಒಂದು ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪುವ ರೀತಿಯಲ್ಲಿ ಕೆಲವು ಸಂದೇಶಗಳನ್ನು ರವಾನಿಸ್ತದೆ. ಈ ಬಾರಿ ಏನು ಹೇಳಿದೆ ಅಂದರೆ ಅದು ಮೈ ಹಾರ್ಟ್, ಯೋರ್ ಹಾರ್ಟ್ ಆ್ಯಂಡ್ ಆಲ್ ಆರ್ ಹಾರ್ಟ್ಸ್ ಅಂತ. ಬೇಸಿಕಲಿ ಏನಂದರೆ ನಾವು ಎಲ್ಲರೂ ಒಂದು ಸಂಕಲ್ಪ ಮಾಡ್ಕೋಬೇಕು, ನಮಗೆ ಪ್ರಾಮಿಸ್ ಮಾಡ್ಕೋಬೇಕು, ನಮ್ಮ ಹೃದಯದ ಆರೋಗ್ಯ, ನಮ್ಮ ಸಂಬಂಧಿತರ, ನಮ್ಮ ಲವ್ಡ್ ಒನ್ಸ್ನ ಹೃದಯದ ಆರೋಗ್ಯ ಹಾಗೂ ನಮ್ಮ ಸಮಾಜದ ಹೃದಯ ಆರೋಗ್ಯ ಇವರೆಲ್ಲರನ್ನು ನಾವು ಮೇಂಟೈನ್ ಮಾಡೋದು ನಮ್ಮ ಒಂದು ಜವಾಬ್ದಾರಿ ಅಂತ ಬರಬೇಕು. ಇದರಲ್ಲಿ ಇದು ಏನು ಹೇಳ್ತದೆ ಅಂದರೆ ಯು ಪ್ರಾಮಿಸ್ ಯುವರ್ ಸೆಲ್ಫ್. ನಾವು ನೋಡಿರ್ತೀವಿ, ಈಗ ಒಂದು ಹೊಸ ವರ್ಷ ಅಂದ್ಕೂಡಲೇ ನಾವು ಯುವಕರಲ್ಲಿ ಕೇಳ್ತೀವಿ, ಏನು ಮಾರಾಯ ನಿಂದು ಹೊಸ ವರ್ಷದ ರೆಸೊಲ್ಯೂಷನ್ ಏನು ಅಂತ ಕೇಳ್ತೀವಿ. ಇದೇ ನಿಟ್ಟಿನಲ್ಲಿ ವಿಶ್ವ ಹೃದಯ ದಿನದಂದು ಕೂಡ ನಾವು ಒಂದು ಹೊಸ ರೆಸೊಲ್ಯೂಷನ್ ಮಾಡ್ಕೊಳ್ಳೋಣ. ಪ್ರಾಮಿಸ್ ಯುವರ್ ಹಾರ್ಟ್. ಪ್ರಾಮಿಸ್ ಯುವರ್ ಹಾರ್ಟ್ ಅಂದರೆ ಏನು ಅಂತ, ಈಟ್ ಹೆಲ್ದಿ, ಆರೋಗ್ಯಯುತವಾದ ಆಹಾರವನ್ನು ಮಾತ್ರ ನಾನು ಸೇವನೆ ಮಾಡ್ತೇನೆ, ಆ್ಯಂಡ್ ಗೆಟ್ ಮೋರ್ ಫಿಸಿಕಲಿ ಆ್ಯಕ್ಟಿವ್. ಸೊ ದೈಹಿಕವಾಗಿ ಸ್ವಲ್ಪ ವ್ಯಾಯಾಮದ, ನಮ್ಮೆಲ್ಲರಲ್ಲಿ ದೈಹಿಕ ವ್ಯಾಯಾಮದ ಕೊರತೆ ಇರ್ತದೆ. ಹಾಗಿರುವಾಗ ನಾವು ಸ್ವತಃ ವಾಲಂಟಿಯರ್ ಆಗಿ ಡೈಲಿ ಒಂದು ಫಿಸಿಕಲ್ ಎಕ್ಸಸೈಸ್ ಒಂದನ್ನು ಮಾಡಿಸ್ಬೇಕಾಗ್ತದೆ. ಇದು ನಮಗೆ ಮಾತ್ರ ಅಲ್ಲ, ನಮ್ಮ ಮಕ್ಕಳಲ್ಲೂ ಕೂಡ ಇದರ ಅರಿವನ್ನು ಮೂಡಿಸಬೇಕು. ಎಷ್ಟು ಬೇಗ ನಾವು ಇದನ್ನು ಸ್ಟಾರ್ಟ್ ಮಾಡ್ತೇವೋ ಅಷ್ಟು ಒಳ್ಳೆಯದು ಜೀವನದಲ್ಲಿ. ಹಾಗೆ ದುಶ್ಚಟಗಳಿಂದ ದೂರವಿರೋಣ, ಸೇ ನೋ ಟು ಸ್ಮೋಕಿಂಗ್ ಅಥವಾ ಇನ್ಯಾವುದೇ ದುಶ್ಚಟಗಳಿಂದ ದೂರವಿರೋಣ ಅಂತ. ಹಾಗೆ ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮೈ ಹಾರ್ಟ್ ಅಂತ, ಮೈ ಹಾರ್ಟ್, ಯೋರ್ ಹಾರ್ಟ್ ಆ್ಯಂಡ್ ಆಲ್ ಆರ್ ಹಾರ್ಟ್. ಎಲ್ಲರ ಹೃದಯದ ಕಾಳಜಿಯನ್ನು ವಹಿಸುವ ಒಂದು ಘೋಷವಾಕ್ಯವಾಗಿದೆ. ಇದು ಪ್ರತಿ ವರ್ಷ ಬದಲಾಗ್ತದೆ, ಪ್ರತಿ ವರ್ಷ ಬದಲಾಗ್ತದೆ ಘೋಷವಾಕ್ಯವು. ಪ್ರತಿ ಒಂದು ವರ್ಷದಲ್ಲಿ ಹೊಸ ಹೊಸ ಒಂದು ಘೋಷವಾಕ್ಯದೊಂದಿಗೆ ಅವರು ಈ ದಿನಾಚರಣೆ. ಈ ವಿಶ್ವ ಹೃದಯ ದಿನಾಚರಣೆ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ? ಹೌದು, ಖಂಡಿತವಾಗ್ಲೂ ಇದೆ. ನಿಮಗೆ ಗೊತ್ತಿದ್ದ ಹಾಗೆ ಒಂದು 30-40 ವರ್ಷದ ಹಿಂದೆ ಹೋದ್ರೆ ನಾವು ಹೆಚ್ಚಿನ ಜನ ಬಗ್ಗೆ ಮಾತಾಡೋಣ. ಒಂದು ವೀಕ್ಷಕರ ಕರೆ. ಹಲೋ, ಹಾಂ ಹೇಳಿ ಹೇಳಿ. ಹಾಂ, ಡಾಕ್ಟರ್ ಇದ್ದಾರೆ, ಮಾತಾಡಿ ಹೇಳಿ. ಸರ್, ದಿವಸಗಳು ನಾನು ಡೈಟಿಂಗ್ ಎಲ್ಲ ಮಾಡ್ತಾ ಇದ್ದೇನೆ ಹೃದಯ ಸಂಬಂಧಕ್ಕೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಉಂಟಾ ಸರ್? ಏನು ಮಾತ್ರತೆ ಗೊತ್ತಿದ್ದೀರಾ ನೀವು? ಹಲೋ, ಏನು ಕಾಯಿಲೆ ಇದೆ ನಿಮಗೆ? ಕಾಯಿಲೆ ಏನಿಲ್ಲ, ಡೈಟಿಂಗ್ ಮಾಡ್ತಾ ಇದ್ದೇನೆ ಡೈಲಿ. ಹಾಂ, ಅಂದ್ರೆ ಕೆಲವು ಸಲ ಹೃದಯ ಬಡಿದು ಇದಾಗ್ತದಲ್ಲ ಸಲ ತೆಗೆಯುವಾಗ. ಹೌದು, ಹಾಗೆ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಉಂಟಾ ಸರ್? ಅದಕ್ಕೆ ನಿಮ್ಮ ವಯಸ್ಸು ಎಷ್ಟು? ನನ್ನ ವಯಸ್ಸು ಒಂದು 52. ಬ್ಲಡ್ ಪ್ರೆಷರ್, ಶುಗರ್ ಏನಾದ್ರು ಇದೆಯಾ ನಿಮಗೆ? ನೋಡಿಲ್ಲ ಸರ್ ಅವರಿಗೆ ಸರ್. ಹೌದು, ನೀವು ನಿಮಗೇನು ತೊಂದರೆ ಇದ್ದಂಗೆ ಕಾಣೋದಿಲ್ಲ. ಆದರೂ ಕೂಡ ನಾನು ಮೊದಲೇ ಹೇಳಿದಾಗೆ ಕೆಲವೊಂದೊಂದು ಸಲ ಈ ಹೃದ್ರೋಗ ಸಂಬಂಧಿತ ವಿಚಾರಗಳೆಲ್ಲ ನಾವು ಬರೀ ನಮಗೆ ಅನುಭವವಾಗಿಯೇ ಗೊತ್ತಾಗಬೇಕು ಅಂತಲ್ಲ. ಇದಕ್ಕಿಂತ ಮೊದಲೇ ನಾವೀಗ ಒಂದು ಆ್ಯನ್ಯುವಲ್ ಚೆಕಪ್ ಒಂದು ಏನು ಮಾಡ್ತೇವೋ ಅದರಲ್ಲಿ ನೀವೊಂದು ಆಸ್ಪತ್ರೆಗೆ ಬಂದು ಒಂದು ಕೆಲವು ನಾನ್ ಇನ್ವೇಸಿವ್ ಟೆಸ್ಟ್ ಅಂತ, ಒಂದು ಬೇಸಿಕ್ ಬ್ಲಡ್ ಚೆಕಪ್ ಅಂತ ಇರ್ತದೆ, ಮತ್ತು ಒಂದು ECG, ಎಕೋ, ಮತ್ತೊಂದು ಟ್ರೆಡ್ಮಿಲ್ ಟೆಸ್ಟ್ ಅಂತೆಲ್ಲ ಮಾಡಿಬಿಟ್ರೆ ಅದರಲ್ಲಿ ನಮಗೆ 90% ಕೇಸ್ಗಳಲ್ಲಿ ಏನೂ ತೊಂದರೆ ಇರಲಿಕ್ಕಿಲ್ಲ ಅನ್ನುವ ಒಂದು ಡಿಸಿಷನನ್ನು ನಾವು ತಗೊಳ್ಬೋದು. ಆ ನಿಟ್ಟಿನಲ್ಲಿ ನೀವು ಒಂದು ಸಲ ಆಸ್ಪತ್ರೆಗೆ ಬಂದು ತಜ್ಞ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಚಿಕಿತ್ಸೆ ಇನ್ವೆಸ್ಟಿಗೇಷನ್ಸ್ಗಳನ್ನೆಲ್ಲ ಮಾಡಿಸ್ಕೊಳ್ಳೋದು ಅಗತ್ಯ ಅನಿಸ್ತದೆ. ಇನ್ನೊಂದು ವೀಕ್ಷಕರ ಕರೆದೆ. ಹಲೋ ಹಲೋ, ಹೇಳಿ. ಹಾಂ, ಸರಿ, ಹೇಳಿ ಸರ್. ಹೌದೌದು, ಡಾಕ್ಟ್ರೇ ಮಾತಾಡ್ತಿದ್ದೇನೆ, ದಯವಿಟ್ಟು ಹೇಳಿ. ಕರೆಕ್ಟ್, ಹೌದು. ಒಂದು ವೇಳೆ ಹಾಗೆ ಇದ್ರೆ ಈಗ ನಾವು ಎಕ್ಸರ್ಸೈಸ್ ಮಾಡಿದ ಬ್ಲಾಕ್ ಅದು ಕವರ್ ಆಗಲಿಕ್ಕೆ ಚಾನ್ಸ್ ಉಂಟಾ? ಎಕ್ಸರ್ಸೈಸ್ ಮಾಡಿದಾಗ ಕವರ್ ಆಗಲಿಕ್ಕೆ ಚಾನ್ಸ್ ಅಲ್ಲ, ಈಗ ಬ್ಲಾಕ್ ಉಂಟಂತ ಆದ್ರೆ ಈಗ ನಾವು ಬೆಳಿಗ್ಗೆ 1 ಗಂಟೆ ಸಾಯಂಕಾಲ 1 ಗಂಟೆ ಎಕ್ಸರ್ಸೈಸ್ ಮಾಡಿದ್ರೆ ಅದು ರಿಲೀಸ್ ಆಗ್ಲಿಕ್ಕೆ ಚಾನ್ಸ್ ಉಂಟಾ?
ಹೌದು, ನೀವು ನೋಡಿ, ನೀವು ಬೇಸಿಕಲಿ ಅದೇ ನೀವು ಏನು ಕೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಂದರೆ ಈ ಹೃದ್ರೋಗ ಸಂಬಂಧಿತ ರೋಗ ಲಕ್ಷಣಗಳೇನು ಅಥವಾ ಸಿಂಪ್ಟಮ್ಸ್ ಏನಿರ್ತದೆ ಅಂತ ಅಲ್ವಾ. ಬೇಸಿಕಲಿ ಏನಾಗ್ತದೆ ಅಂದರೆ ಈಗ ಈ ಹೃದಯ ರೋಗಕ್ಕೆ ಸಂಬಂಧಿತ ರೋಗ ಲಕ್ಷಣಗಳು ಹೇಗಿರ್ತವೆ ಅಂದರೆ ಒಬ್ಬ ವ್ಯಕ್ತಿಗೆ ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಏನು ಯಾವ ರೀತಿಯಲ್ಲಿ ಸಲೀಸಾಗಿ ಮಾಡ್ತಾ ಇರ್ತಾರೋ ಇತ್ತೀಚೆಗೆ ಸ್ವಲ್ಪ ಅಂತಹ ಕೆಲಸಗಳನ್ನು ಮಾಡುವಾಗ ಅಥವಾ ಸ್ವಲ್ಪ ಬೆರುಸಾಗಿ ನಡೆಯುವಾಗ ಅಥವಾ ಸ್ವಲ್ಪ ಮೇಲೆ ಏರಲಿಕ್ಕೆ ಬಂದರೆ ಅಥವಾ ಸ್ವಲ್ಪ ಭಾರ ಎತ್ತಬೇಕಾಗಿ ಬಂದಾಗ ಸ್ವಲ್ಪ ಹೃದಯದಲ್ಲಿ ಸ್ವಲ್ಪ ಹಿಡಿದಾಗೆ ಆಯಿತು ಅಥವಾ ಸ್ವಲ್ಪ ದಮ್ ಕಟ್ಟದಾಗ ಆಯಿತು, ಸ್ವಲ್ಪ ಇತ್ತೀಚೆಗೆ ಏದುಸಿರು ಬಿಡಬೇಕಾಗ್ತದೆ, ತಲೆ ಸುತ್ತಿದಾಗ ಆಗ್ತದೆ, ವಿನಾಕಾರಣ ಎಲ್ಲಾದರೂ ಪ್ರಜ್ಞೆ ತಪ್ಪದಂಗಾಯಿತು ಅಥವಾ ಒಂದ್ಸಲ ಕುಸಿದು ಬೀಳುವ ಒಂದು ಅನುಭವ ಆಯಿತು, ಇಂತಹ ಏನಾದರೂ ರೋಗ ಲಕ್ಷಣಗಳೇನಾದ್ರು ಇದ್ದಲ್ಲಿ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಬೇಕಾಗ್ತದೆ. ಅದೇ ಒಬ್ಬ ವ್ಯಕ್ತಿ ಅವ್ರು ಹೇಳಿದಾಗೆ 1 ಗಂಟೆ ಬೆಳಿಗ್ಗೆ ನಡಿತೇನೆ, 2 ಗಂಟೆ 1 ಗಂಟೆ ಸಾಯಂಕಾಲ ನಡಿತೇನೆ, ನನಗೇನು ತೊಂದರೆ ಇಲ್ಲ ಅಂತ ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಏನು ತೊಂದರೆ ಇದ್ದಿರಲಿಕ್ಕಿಲ್ಲ. ಆದರೂ ಕೂಡ ವಯಸ್ಸಿನಿಂದಾಗಿ ಅನ್ನೋದೊಂದು ಈ ಹೃದ್ರೋಗಕ್ಕೆ ಸಂಬಂಧಿತವಾಗಿ ವಯಸ್ಸನ್ನೋದೇ ಒಂದು ರಿಸ್ಕ್ ಫ್ಯಾಕ್ಟರ್. ಸೊ ಹಾಗಿರುವಾಗ ನಿಮಗೇನು ತೊಂದರೆ ಇಲ್ಲದಿದ್ದಲ್ಲಿ ಕೂಡ ಒಂದು ಆನ್ಯುವಲಿ ಒಂದು ಚೆಕಪ್ ಅನ್ನು ಮಧ್ಯ ವಯಸ್ಸಿನಲ್ಲಿ ಬರುವಾಗ ಕೆಲವೊಂದಿಷ್ಟು ಪರೀಕ್ಷೆಗಳನ್ನ ಮಾಡಿಸಲೇಬೇಕು ಅಗತ್ಯವಾಗಿ, ಏನು ಇಲ್ಲಂದ್ರೂ ಕೂಡ. ಆಗಲೇ ಹೇಳ್ತಾ ಇದ್ರಿ ಈ ದಿನದ ಒಂದು ಅವಶ್ಯಕತೆ. ಹೌದು, ಬೇಸಿಕಲಿ ನೀವೊಂದು 20, 30, 40 ವರ್ಷದ ಹಿಂದೆ ಹೋದರೆ ನಮ್ಮ ಒಂದು ಈ ಭಾರತ ದೇಶವನ್ನೇ ತಗೊಳ್ಳೋಣ, ಹೆಚ್ಚಿನ ಜನರು ಈ ಇನ್ಫೆಕ್ಷಸ್ ಡಿಸೀಸಸ್ ಅಥವಾ ಈ ಸಾಂಕ್ರಾಮಿಕ ರೋಗಗಳು ಅಂತ ಏನಂತ ಕರಿತೇವೋ, ಕಾಲರಾ ಇರ್ಬೋದು, ಪ್ಲೇಗ್ ಇರ್ಬೋದು, ಟ್ಯೂಬರ್ಕ್ಯುಲೋಸಿಸ್ ಇರ್ಬೋದು, ಲೆಪ್ರಸ್ ಇರ್ಬೋದು, ಇಂತಹ ರೋಗಕ್ಕೆ ತುತ್ತಾಗ್ತಿದ್ರು ಆ್ಯಂಡ್ ಗಣನೀಯ ಪ್ರಮಾಣದಲ್ಲಿ ಸಾವನ್ನು ಕೂಡ ಆಗ್ತಾ ಇದ್ರು. ಆದರೆ ಕಾಲ ಬದಲಾಗಿದೆ, ಪ್ರಪಂಚ ಬದಲಾಗಿದೆ, ಅದರೊಟ್ಟಿಗೆ ನಮ್ಮ ದೇಶ ಕೂಡ ಬದಲಾಗಿದೆ. ನಮ್ಮ ದೇಶ ಎಷ್ಟು ಮಟ್ಟಿಗೆ ಬದಲಾಗಿದೆ, ಜೀವನ ಶೈಲಿ ಬದಲಾಗಿದೆ, ಮೆಡಿಕಲ್ ಫೆಸಿಲಿಟೀಸ್ ಇಂಪ್ರೂವ್ ಆಗಿದೆ, ಹಾಗೂ ಜನರಲ್ಲಿ ಅವೇರ್ನೆಸ್ ಜಾಸ್ತಿ ಇದೆ. ಅದರೊಟ್ಟಿಗೆ ಈ ಸಾಂಕ್ರಾಮಿಕ ರೋಗಗಳ ಪ್ರಮಾಣ ಸಾಕಷ್ಟು ಮಟ್ಟಿಗೆ ಬಿದ್ದಿದೆ. ಅಟ್ ದ ಸೇಮ್ ಟೈಮ್ ನೀವು ಹೇಳಿದರೆ ಜೀವನ ಶೈಲಿ ಸ್ವಲ್ಪ ಬದಲಾಗಿದೆ. ಇದನ್ನು ನಾವು ಈಗ ಈ ಹೊಸ ಕಾಯಿಲೆಗಳನ್ನೆಲ್ಲ ಈ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಕರಿತೇವೆ ಅಥವಾ ನಿಯೋ ಎಪಿಡೆಮಿಕ್ಸ್ ಅಂತ ಹೇಳ್ತೇವೆ. ಇದರಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಕೂಡ ಒಂದು. ನಿಮಗೆ ಕೇಳಿದರೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು, ಇತ್ತೀಚಿನ ದಿನಗಳಲ್ಲಿ ವಿಶ್ವದಾದ್ಯಂತ ನೀವು ಟೋಟಲ್ ನಂಬರ್ ಆಫ್ ಡೆತ್ಸನ್ನು ನೀವು ಅಸೆಸ್ ಮಾಡಿ ನೋಡಿದರೆ more than 50% of the deaths are because of cardiovascular diseases. ಸೊ ಇದು ಸ್ವಲ್ಪ ಜಾಗೃತಿ ಅವಶ್ಯ ಇದೆ ಅಂತಾನೆ ಖಂಡಿತವಾಗ್ಲೂ ಸ್ವಲ್ಪ ನಾವು ಯೋಚಿಸಬೇಕಾದ ಒಂದು ವೀಕ್ಷಕರ ಕರೆ. ಹಲೋ ಹಲೋ, ಹಾಂ ಹೇಳಿ ಸರ್. ಗೋವಿಂದ್ ಅಂತ ಮಂಗಳೂರಿನ. ಹಾಂ ಹೇಳಿ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಇದು ಸ್ವಲ್ಪ ಅಂದರೆ ಫ್ಯಾಟ್ ಜಾಸ್ತಿ ಆದರೆ ಹಾರ್ಟಿಗೆ ಏನಾದರೂ ಪ್ರಾಬ್ಲಮ್ ಆಗ್ತದೆ, ಸ್ವಲ್ಪ ಹೊಟ್ಟೆ ಎಲ್ಲ ಬಂದರೆ ಹೇಳ್ತಾರೆ ಅದು ಹಾರ್ಟಿಗೆ ಕೊಬ್ಬು ಅಂಶ ಜಾಸ್ತಿ ಇರ್ತದೆ, ರಕ್ತ ಸಂಚಲನೆ ಕಷ್ಟ ಆಗ್ತದೆ. ಫ್ಯಾಟ್ ಜಾಸ್ತಿ ಆದ ಕೂಡಲೇ ನಿಮಗೆ ಹೃದಯ ರೋಗ ಬರಲೇಬೇಕು ಅಂತ ಏನು ನಿಯಮಾವಳಿಗಳೇನಿಲ್ಲ. ಆದರೆ ಐಡಿಯಲ್ ಬಾಡಿ ವೆಯ್ಟ್ ಅಂತ ನಾವು ಮೇಂಟೈನ್ ಮಾಡೋದು ಖಂಡಿತವಾಗ್ಲೂ ಅಗತ್ಯ. ಅದೇ ನಿಟ್ಟಿನಲ್ಲಿ ಇವತ್ತಿನ ಒಂದು ಸಂದೇಶ, ಲೆಟ್ಸ್ ಗೆಟ್ ಮೋರ್ ಆ್ಯಕ್ಟಿವ್ ಅಂತ. ಅಂದರೆ ಪ್ರತಿನಿತ್ಯ ನಾವು ಮಾಡುವ ಕೆಲಸದಲ್ಲಿ ನಾವು ಚಟುವಟಿಕೆ ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಅನ್ನೋದನ್ನು ಅಳವಡಿಸ್ಕೋಬೇಕು. ಈಗ ಒಂದು ನಮ್ಮ ವರ್ಕ್ ಪ್ಲೇಸಲ್ಲೇ ಇರ್ಬೋದು, ಒಂದು 2 ಫ್ಲೋರ್ ಹತ್ತಲಿಕ್ಕಿದ್ರು ಲಿಫ್ಟ್ ಯೂಸ್ ಮಾಡ್ತೀವಿ. ಯಾಕೆ ಯೂಸ್ ಮಾಡಬೇಕು? ವೈ ಡೋಂಟ್ ಯು ಕ್ಲೈಂಬ್ ದ ಸ್ಟೇರ್ಸ್? ನೀವು ಸಣ್ಣ ಸಣ್ಣ ಪ್ರಮಾಣದಲ್ಲಿ ನೀವು ಈ ಥರ ಎಕ್ಸಸೈಸ್ ಮಾಡಿದ ಕೂಡ ಅದರಲ್ಲಿ ನಮಗೆ ನಮ್ಮ ಆರೋಗ್ಯಕ್ಕೆ ಲಾಭ ಸಿಗ್ತದೆ. ಸೊ ಇವರು ಹೇಳಿದರು ಅದೇ ಸ್ವಲ್ಪ ಫ್ಯಾಟ್ ಡೆಪಾಸಿಟ್ ಆಗಿದೆ ಅಂತ. ಹೀಗೆ ಯಾವತ್ತು ನಾವು ನಮ್ಮ ಫಿಸಿಕಲ್ ಫಿಟ್ನೆಸ್ನ ಕಡೆ ಗಮನ ಹರಿಸ್ತೇವೋ, ಒತ್ತು ಕೊಡ್ತೇವೋ, ಅಷ್ಟು ಫ್ಯಾಟ್ ಡೆಪೋಸಿಷನ್ ಕಮ್ಮಿ ಆಗ್ತದೆ. ಸೊ ಐಡಿಯಲ್ ಬಾಡಿ ವೆಯ್ಟ್ ಆಲ್ಸೋ ಇಸ್ ಅನ್ ಎಸೆನ್ಷಿಯಲ್ ಕಂಪೋನೆಂಟ್ ಆಫ್ ಪ್ರಿವೆನ್ಷನ್ ಆಫ್ ಹಾರ್ಟ್ ಡಿಸೀಸ್. ಅಂದರೆ ಇಂದಿನ ಸಾಕಷ್ಟು ಜನತೆ, ಯುವ ಜನತೆ ಆಗಿರ್ಬೋದು, ಎಲ್ಲರೂ ಕೂಡ ಶಾರ್ಟ್ ಕಟ್ ಅಲ್ಲಿ ಹೋಗೋದು. ಹೇಳಿದಾಗೆ ಈಗ ಲಿಫ್ಟ್ ಅಂತ ಹೇಳಿದ್ರಲ್ಲ, ಅದೇ ರೀತಿ ಬೇಗ ಆಗ್ಬೇಕು, ಎಲ್ಲಾನು ಬೇಗ ಆಗ್ಬೇಕು ಅಂದ್ರೆ ಒತ್ತಡದ ಬದುಕಿನ ಸ್ಟ್ರೆಸ್ಫುಲ್ ಲೈಫ್ ಆಗಿದೆ. ಒಂದು ಶಾರ್ಟ್ ಡಿಸ್ಟೆನ್ಸ್ ಹೋಗ್ಲಿಕ್ಕಿದ್ರೆ ಅವರಿಗೆ ಬೈಕ್ ಬೇಕು ಅಥವಾ ಕಾರ್ ಬೇಕಾಗ್ತದೆ. ಯಾಕೆ ನಾವು ನಡೆದು ಹೋಗಬಾರ್ದು? ಹೌದೌದು ಡಾಕ್ಟರ್, ಇದು ಹೃದ್ರೋಗಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗೆ ಸಂಬಂಧಿಸಿದಂತಹ ಲಕ್ಷಣಗಳ ಬಗ್ಗೆ. ಹೌದು, ಬೇಸಿಕಲಿ ನಾವು ಈ
ಹಾರ್ಟ್ ಅಟ್ಯಾಕ್ ಅಥವಾ ಅಂತ ಯಾವ ಒಂದು ಭೀಕರ ಕಾಯಿಲೆ ಇದೆಯೋ ಅದಕ್ಕಿಂತ ಮೊದಲು ನಮ್ಮ ಹೃದಯದ ಸಣ್ಣ ಸಣ್ಣ ರಕ್ತನಾಳದಲ್ಲಿ ಹೃದಯದ ಮಸಲ್ಸ್ಗಳಿಗೆ ರಕ್ತ ಪೂರೈಕೆ ಆಗ್ತದೆ. ಯಾವಾಗ ಈ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕ್ಸ್ ಉಂಟಾಗ್ತದೋ ಈ ಬ್ಲಡ್ ಸರ್ಕ್ಯುಲೇಷನ್ಗೆ, ಆಗ ಈ ಹಾರ್ಟ್ ಪಂಪ್ ಮಾಡುವಾಗ ಅದಕ್ಕೆ ಆಹಾರದ ರೀತಿಯಲ್ಲಿ ರಕ್ತ ಪೂರೈಕೆ ಆಗಬೇಕು. ಯಾವಾಗ ಸರಿಯಾದ ರೀತಿಯಲ್ಲಿ ರಕ್ತ ಪೂರೈಕೆ ಆಗೋದಿಲ್ವೋ ಆಗ ಅದು ತನ್ನ ನೋವನ್ನು ಹೊರಗೆ ಪೇಷಂಟಿಗೆ ಅನುಭವ ಮಾಡಿಕೊಡ್ತದೆ. ಇದನ್ನು ನಾವು ಆಂಜೈನಾ ಅಂತ ಕರಿತೇವೆ. ಈಗ ಆಂಜೈನಾ ಅನ್ನೋದು ಪ್ರತಿಯೊಬ್ಬರಿಗೂ ಚೆಸ್ಟ್ ಪೇನ್ ಅಥವಾ ಎದೆ ನೋವು ಬಂದೇ ಗೊತ್ತಾಗಬೇಕಾಗಿಲ್ಲ. ಕೆಲವರಿಗೆ ನಾನು ಮೊದಲೇ ಹೇಳಿದಾಗೆ ಬರೀ ಸ್ವಲ್ಪ ಈ ಆಯಾಸ ಆಗ್ತದೆ, ಸ್ವಲ್ಪ ತುಂಬ ಟಯರ್ಡ್ ಆಗ್ತದೆ, ಇತ್ತೀಚೆಗೆ ಸ್ವಲ್ಪ ನಡೆದ್ರು ಕೂಡ ಸ್ವಲ್ಪ ಮೇಲೆ ಇರಿದ್ರು ಕೂಡ ತುಂಬ ಟಯರ್ಡ್ ಆಗ್ತದೆ. ಅದು ಇನ್ನು ಕೆಲವರಿಗೆ ದಮ್ ಕಟ್ಟಿದಾಗ ಆಗ್ತದೆ. ಇನ್ನು ಕೆಲವರು ಬರೀ ಗ್ಯಾಸ್ ಅಂತ ಕೂತಿರ್ತಾರೆ. ಎಷ್ಟೋ ಜನ ಈ ಹಾರ್ಟ್ ಅಟ್ಯಾಕ್ ಆಗಿ 1-2 ದಿವಸದ ನಂತರ ಬರ್ತಾರೆ. ಯಾಕಂದರೆ ಕಂಡೀಷನ್ ಒಂದೇ ಸಲ ಸೀರಿಯಸ್ ಆದಾಗ ಮಾತ್ರ ಗೊತ್ತಿರ್ತದೆ ಅವರಿಗೆ ಇದು ಈ ಗ್ಯಾಸ್ ಅಂತ ನಾವು ಏನು ತಪ್ಪು ಕಲ್ಪನೆ ಮಾಡ್ಕೊಂಡು ಅದು ಆಂಜೈನಾ ಈಕ್ವಲೆಂಟ್ ಆಗಿದ್ದಿರ್ತದೆ. ಸೊ ಹಾಗೆ ಈ ಆಂಜೈನಾ ಅಥವಾ ಈ ಹೃದಯ ಸಂಬಂಧಿತ ಚೆಸ್ಟ್ ಪೇನ್ ಏನು ಅದನ್ನು ನಾವು ಮೆಡಿಕಲಿ ಆಂಜೈನಾ ಪೆಕ್ಟೋರಿಸ್ ಅಂತ ಕರಿತೇವೆ. ಇದು ಒಂದು ನಿರ್ದಿಷ್ಟವಾದ ಪ್ರಕಾರದಲ್ಲೇ ಬರಬೇಕು ಅಂತಿಲ್ಲ, ಹಲವಾರು ರೀತಿಯಲ್ಲಿ ಅದು ಕಾಣಿಸ್ಕೊಳ್ಬೋದು. ಚೆಸ್ಟ್ ಪೇನ್ ಇರ್ಬೋದು, ದಮ್ ಕಟ್ಟದಿರ್ಬೋದು, ತಲೆ ಸುತ್ತದಿರ್ಬೋದು, ಕಣ್ಣು ಕತ್ತಲೆ ಬರುವುದಿರ್ಬೋದು, ಅಥವಾ ಗ್ಯಾಸ್ಟ್ರಿಕ್ನ ರೂಪದಲ್ಲಿ ಕೂಡ ಕಾಣಿಸ್ಕೊಳ್ಬೋದು. ಇವೆಲ್ಲ ಕೂಡ ಒಂದು ಅದರ ಲಕ್ಷಣ, ಹೃದಯ ಸಂಬಂಧಿ ಲಕ್ಷಣ. ಡಾಕ್ಟರ್, ಇದು ಹೃದಯ ಚಿಕಿತ್ಸೆಗೆ ಸ್ಪಂದಿಸಬೇಕಾದ್ರೆ, ಹೃದಯ ಚಿಕಿತ್ಸೆಯನ್ನು ಮಾಡಬೇಕಾದ್ರೆ ಇದರ ವೆಚ್ಚದ ಕುರಿತಾಗಿ ಏನಾದರೂ ಒಂದು? ಹೌದು, ಜನರಲ್ಲಿ ಒಂದು ಕಲ್ಪನೆ ಇದೆ, ಈ ಹೃದಯ ಸಂಬಂಧಿತ ಕಾಯಿಲೆಗಳು ಬಂದಾಗ ಈ ಚಿಕಿತ್ಸಾ ಕ್ರಮಗಳು, ಚಿಕಿತ್ಸೆ, ಇನ್ವೆಸ್ಟಿಗೇಷನ್ಗಳು ಬಹಳ ದುಬಾರಿ ಅಂತ. ಆದರೆ ಖಂಡಿತ ಒಪ್ತೇನೆ, ಚಿಕಿತ್ಸಾ ಕ್ರಮಗಳು ಈಗ ಈ ಇನ್ಫ್ಲೇಷನ್ ಅನ್ನೋದು ಹೈ ಇರುವಾಗ ಖಂಡಿತ ಈ ಚಿಕಿತ್ಸಾ ಕ್ರಮಗಳು ಸ್ವಲ್ಪ ದುಬಾರಿ ಇರ್ತದೆ. ಆದರೆ ಯಾರೂ ಕೂಡ ಯಾವುದೇ ಆಸ್ಪತ್ರೆಯಲ್ಲಿ ಕೂಡ, ಈಗ AJ ಹಾಸ್ಪಿಟಲ್ ನಮ್ಮ ಆಸ್ಪತ್ರೆಯನ್ನೇ ತಗೊಳ್ಳಿ, ಯಾವುದೇ ಪೇಷಂಟ್ ಕೂಡ ಇತ್ತೀಚಿನ ದಿನಗಳಲ್ಲಿ ಚಿಕಿತ್ಸಾ ಕ್ರಮ ದುಬಾರಿಯಿಂದ ವಾಪಸ್ ಹೋಗುವ ಪ್ರಮೇಯವೇ ಬರಲಿಲ್ಲ. ಯಾಕಂದರೆ ಬಡ ರೋಗಿಗಳಿಗೆ ಸರ್ಕಾರದ ವತಿಯಿಂದ ಈ ಯೋಜನೆಗಳಿದೆ. ಹೆಚ್ಚಿನ ಸಂದರ್ಭದಲ್ಲಿ BPL ಫ್ಯಾಮಿಲಿಗಳಿಗೆ ಈಗ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯ ಒಂದು ಹೆಮ್ಮೆಯ ಯೋಜನೆ ಆಗಿರುವಂತಹ ಆಯುಷ್ಮಾನ್ ಭಾರತ್ ಯೋಜನೆ ಇರ್ಬೋದು, ಅದಕ್ಕಿಂತ ಮೊದಲು ಈ ಆರೋಗ್ಯಶ್ರೀ ಅಂತ ಯೋಜನೆ ಇತ್ತು, ವಾಜಪೇಯಿ ಆರೋಗ್ಯ ವಿಮೆ ಅಂತ ಇತ್ತು. ಇದರಲ್ಲೆಲ್ಲ ಬಡ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಾಗ್ತಿತ್ತು. ಈ ಆಂಜಿಯೋಗ್ರಾಮ್ ಇರ್ಬೋದು, ಆಂಜಿಯೋಪ್ಲಾಸ್ಟಿ ಇರ್ಬೋದು, ಅಥವಾ ಓಪನ್ ಹಾರ್ಟ್ ಸರ್ಜರಿ ಇರ್ಬೋದು, ಇದೆಲ್ಲ ಉಚಿತವಾಗಿ ಬಡ ಅರ್ಹ ರೋಗಿಗಳಿಗೆ ದಕ್ತಿತ್ತು. ಮತ್ತು ಇನ್ನು ಕೆಲವರಿಗೆ ಕೆಲವು ಇನ್ಶೂರೆನ್ಸ್ಗಳಿದೆ. ಆಮೇಲೆ ನನ್ನ ಪ್ರಕಾರ ಈ ಹೃದ್ರೋಗ ಸಂಬಂಧಿತ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ ಇದು ತುಂಬ ಎಕ್ಸ್ಪೆನ್ಸಿವ್ ಏನಲ್ಲ. ಈಗ ಒಂದು ಬೈಪಾಸ್ ಸರ್ಜರಿ ಅಂತ ತಗೊಳ್ಳಿ, 90,000ದಿಂದ 1 ಲಕ್ಷದ ಒಳಗಡೆ ಬೈಪಾಸ್ ಸರ್ಜರಿ ಆಗ್ತದೆ. ಯಾವುದೇ ಆಸ್ಪತ್ರೆಗೆ ಹೋಗಿ ನೀವೊಂದು ಅಪೆಂಡಿಸೆಕ್ಟಮಿ ಮಾಡ್ಕೊಳ್ಳಿ, ಅಪೆಂಡಿಸೈಟಿಸ್ಗೆ 30-40 ಸಾವಿರ ರೂಪಾಯಿ ಖರ್ಚಾಗ್ತದೆ. ಒಂದು ಸಿಸೇರಿಯನ್ ಸೆಕ್ಷನ್ ಅಂತ ನೀವು ಯಾವುದೇ ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೋಗಿ ಮಾಡಿಕೊಂಡ್ರೆ 1-1.5 ಲಕ್ಷದ ತನಕದ ಬಿಲ್ಲು ಬಂದಿದ್ದನ್ನು ನಾನು ನೋಡಿದ್ದೇನೆ. ಸೊ ಹಾಗಿರುವಾಗ ಯಾವ ರೀತಿಯಲ್ಲಿ ಬೈಪಾಸ್ ಸರ್ಜರಿ 1 ಲಕ್ಷದಲ್ಲಿ ಸಿಗುವಾಗ ಅದು ಯಾವ ರೀತಿಯಲ್ಲಿ ಎಕ್ಸ್ಪೆನ್ಸಿವ್ ಅಂತ ನನಗೆ ಅರ್ಥ ಆಗುತ್ತದೆ. ಎಲ್ಲ ವೆಚ್ಚವೂ ಹೆಚ್ಚಾಗಿದೆ, ಜೊತೆಗೆ ಆರೋಗ್ಯ ಕೂಡ ಬೇಕೇ ಬೇಕು. ಅದಕ್ಕೆ ತಕ್ಕಂತೆ ವೆಚ್ಚ ಕೂಡ ಹೆಚ್ಚಾದ್ರೂ ಕೂಡ ಸರ್ಕಾರಗಳಾಗಿರ್ಬೋದು, ಸರ್ಕಾರೇತರ ಸಂಸ್ಥೆಗಳಾಗಿರ್ಬೋದು, ಅವೆಲ್ಲ ಕೂಡ ನೆರವನ್ನು ಒದಗಿಸ್ತದೆ. ಆರೋಗ್ಯ ಕಾರ್ಡ್ಗಳನ್ನೆಲ್ಲ ಮಾಡ್ತಾರೆ. ಹೌದು, ಬಡ ರೋಗಿಗಳಿಗೆ ಸಾಕಷ್ಟು ಈಗ ಆಪ್ಷನ್ಸ್ ಇದೆ. ಅವರಲ್ಲಿ ಆ ಕೆಪಾಸಿಟಿ ಇಲ್ಲ ಅಂತ ಅನ್ನುವಾಗ ಖಂಡಿತವಾಗ್ಲೂ ಸರ್ಕಾರ ಅವರ ನೆರವಿಗೆ ಬರ್ತದೆ. ವೀಕ್ಷಕರೇ, ಹಲೋ AJ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದುಕೊಂಡು ಮತ್ತೆ ವಾಪಸ್ ಬರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ಬಳಿಕ ಮತ್ತೆ AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅರ್ಪಿಸುವ ಹಲೋ AJ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್ ಆಗ ಹೇಳ್ತಾ ಇದ್ರಿ, ಹೃದಯಕ್ಕೆ ಸಂಬಂಧಿಸಿದಂತೆ ಕೆಲವರಿಗೆ ಕಾಲ್ ಬಂದಾಗೆಲ್ಲ
ವೀಕ್ಷಕರದೊಂದು ಕರೆ. ಹಲೋ ಹಲೋ ಹಲೋ, ಹಾಂ ಹೇಳಿ ಸರ್. ನಮ್ಮ ಮಿಸ್ಸಸ್ಸಿಗೆ ಆಂಜಿಯೋಪ್ಲಾಸ್ಟಿ ಆಗಿದೆ. ಹಾಂ ಹೇಳಿ ಸರ್. ಮಿಸ್ಸಸ್ಸಿಗೆ ಆಂಜಿಯೋಪ್ಲಾಸ್ಟಿ. ಹೌದು. ಹಾಂ, ಹಾಂ ಈಗ ಅವ್ರದ್ದು ಕೊಲೆಸ್ಟ್ರಾಲ್ ಲೆವೆಲ್ 110 ಉಂಟು. ಹಾಂ 110 ಪರ್ಸೆಂಟ್ ತೊಂದರೆ ಇಲ್ಲ ಸರ್? ಇಲ್ಲ, ಕೊಲೆಸ್ಟ್ರಾಲ್ ಲೆವೆಲ್ 110 ಲೆವೆಲಲ್ಲಿದೆ ಅಂದರೆ ಮೋಸ್ಟ್ಲಿ ನಿಮ್ಮ ಮಿಸರ್ಸಿಗೆ ಆಂಜಿಯೋಪ್ಲಾಸ್ಟಿ ಆಗಿದೆ ಅಂದರೆ ಹೆಚ್ಚಿನ ಅಂಶ ಪ್ರಕಾರ ಅವರಿಗೆ ಈ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಕೆಲವು ಮಾತ್ರೆಗಳು ಕೂಡ ಕೊಟ್ಟಿದ್ದಿರ್ಬೋದು. ಅದರಿಂದಾಗಿ ಕೊಲೆಸ್ಟ್ರಾಲ್ನ ಲೆವೆಲು 110 ಇದ್ದರೆ ಅದು ಅತ್ಯುತ್ತಮ ಲೆವೆಲ್. ಕೊಲೆಸ್ಟ್ರಾಲ್ ಲೆವೆಲ್ ಮಾತ್ರ ನಾವು ನೋಡೋದಿಲ್ಲ, ನಾವು ಅವರಿಗೆ ಯಾವ ಕೊಲೆಸ್ಟ್ರಾಲ್ನ ಮಾತ್ರೆ ಬೇಕೋ ಅಥವಾ ಅದನ್ನು ಬರೀ ನಾವು ಆಹಾರ ಸೇವನೆಯಲ್ಲೇ ಕಂಟ್ರೋಲ್ ಮಾಡಿ ಅದನ್ನು ಮೇಂಟೈನ್ ಮಾಡ್ಬೋದು ಅಂತ ನೋಡಲಿಕ್ಕೆ ಅದರಲ್ಲಿ ಇನ್ನೂ ಕೆಲವು ಒಳ್ಳೆ ಕೊಲೆಸ್ಟ್ರಾಲ್ ಅಂತದೆ, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನು ಕರಿತೇವೆ, ಅದನ್ನೆಲ್ಲ ನೋಡ್ತೇವೆ. ಅದರ ಲೆವೆಲನ್ನು ನೋಡಿಕೊಂಡು ನಾವು ಕೊಲೆಸ್ಟ್ರಾಲ್ ತುಂಬ ಮಿತಿಮೀರಿದ ಪ್ರಮಾಣದಲ್ಲಿ ಇದ್ದಲ್ಲಿ ಅವರಿಗೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಿಸುವ ಮಾತ್ರೆ ಅಥವಾ ಸ್ಟ್ಯಾಟಿನ್ಸ್ ಅಂತ ಏನು ಕರಿತೇವೋ ಅದನ್ನು ಪ್ರಿಸ್ಕ್ರೈಬ್ ಮಾಡ್ತೇವೆ. ಡಾಕ್ಟ್ರ್, ಈ ಕೊಲೆಸ್ಟ್ರಾಲ್ದ ಒಂದು ಲೆವೆಲ್ ಅದರದ್ದು ಕನಿಷ್ಠ ಗರಿಷ್ಠ ಇಷ್ಟು ಇರಬೇಕಂತ ಏನಾದರೂ ಇದೆ? ಹಾಗೆಂತಲ್ಲ, ಈಗ ಈ ಕೊಲೆಸ್ಟ್ರಾಲ್ ಟ್ರೀಟ್ಮೆಂಟ್ನ ಮಟ್ಟಿಗೆ ಹೇಳೋದಾದರೆ ಅದರಲ್ಲಿ ಬೇರೆ ಬೇರೆ ಒಂದು ಸ್ಟ್ರಾಟಾ ಇರ್ತದೆ ಜನಗಳದ್ದು. ಈಗ ಒಂದು 30-35 ವರ್ಷದ ಒಬ್ಬ ಯುವಕ ಅಥವಾ ಯುವತಿಗೆ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೂ ಕೂಡ ಅಂತಹ ಸಂದರ್ಭಗಳಲ್ಲಿ ಅವರಿಗೆ ಏನೂ ಟ್ರೀಟ್ಮೆಂಟ್ನ ಅವಶ್ಯಕತೆ ಇರುವುದಿಲ್ಲ. ಬರೀ ಸ್ವಲ್ಪ ಹೆಲ್ದಿ ಫುಡ್ ಅಂತ ನಾವೇನು ಹೇಳ್ತೇವೋ ಆರೋಗ್ಯಯುತವಾದ ಒಂದು ಆಹಾರ ಸೇವನೆಯನ್ನು ಮಾಡಿಕೊಂಡು ಡೈಲಿ ಎಕ್ಸಸೈಸ್ ಮಾಡಿಕೊಂಡು ಸ್ವಲ್ಪ ಇದ್ದರೆ ಅದರಲ್ಲೇ ಒಳ್ಳೆ ಕಂಟ್ರೋಲಿಗೆ ಬರ್ತದೆ. ಒಂದು 40-45 ವರ್ಷದ ನಂತರ ಬ್ಲಡ್ ಪ್ರೆಷರ್ ಇದೆ, ಡಯಾಬಿಟಿಸ್ ಇದೆ, ಅಥವಾ ಅವರಿಗೆ ಅವರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಹೃದ್ರೋಗ ಉಂಟಾಗಿ ಈ ಪ್ರೆಮೆಚೂರ್ ಆಗಿ ಅಥವಾ ಒಂದು ಯಂಗ್ ಏಜಲ್ಲಿ ಸಾವನ್ನಪ್ಪಿದ್ದಾರೆ, ಆ ಥರ ಏನಾದರೂ ಹಿಸ್ಟ್ರಿ ಇದ್ದಲ್ಲಿ ಆಗೆಲ್ಲ ನಾವು ಕೊಲೆಸ್ಟ್ರಾಲ್ ಟ್ರೀಟ್ಮೆಂಟ್ನ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಬೇರೆ ಬೇರೆ ಸ್ಟ್ರಾಟದಲ್ಲಿ ಬೇರೆ ಬೇರೆ ಲೆವೆಲಲ್ಲಿ ನಾವು ಕೊಲೆಸ್ಟ್ರಾಲ್ನ ಈ ಸ್ಟ್ಯಾಟಿನ್ ಟ್ರೀಟ್ಮೆಂಟನ್ನು ಅಳವಡಿಸ್ತೇವೆ. ಮತ್ತೊಂದು ವೀಕ್ಷಕರ ಕರೆ ಕಾಯ್ತದೆ. ಹಲೋ ಹಲೋ ಹಲೋ, ಹಾಂ ಹೇಳಿ ಸರ್. ಸರ್ ಇದು ಜಲ್ಲಿಗುಡ್ಡೆಯಿಂದ ಮಾತಾಡೋದು, ಬೆಳಗ್ಗೆ ಜಲ್ಲಿಗುಡ್ಡೆಯಿಂದ. ಹೇಳಿ ಸರ್, ಇದು ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಫೈಲ್ಗೆ ಏನಾದರೂ ಇದು ಇದೆಯಾ ಸರ್, ಡಿಫ್ರೆನ್ಸ್ ಇದೆಯಾ? ಮತ್ತು ಹಾರ್ಟ್ ಅಟ್ಯಾಕ್ ಆದ ಪೇಷಂಟ್ಗೆ ಹಾಸ್ಪಿಟಲ್ ಕೊಂಡೋಗೋರಿಗೆ ನಾವು ಏನು ಮಾಡಬೇಕು ಸರ್? ಹೌದು, ಒಳ್ಳೆ ಪ್ರಶ್ನೆ. ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಫೇಲ್ಯೂರ್ ಅಂದರೆ ಎರಡೂ ಒಂದೇ ಅಲ್ಲ. ಹಾರ್ಟ್ ಅಟ್ಯಾಕ್ ಅಂದರೆ ನಾನು ಆಗಲೇ ಹೇಳಿದಾಗೆ ಈ ನಮ್ಮ ಈ ಹಾರ್ಟ್ ಅನ್ನೋದು ಒಂದು ನಿರಂತರವಾಗಿ ಒಂದು ಪಂಪ್ ಮಾಡ್ತಾ ಇರುವ ಒಂದು ಅಂಗ. ಬೇಸಿಕಲಿ ಅದು ಮಸಲ್ನಿಂದ ಮಾಡಿರ್ತಕ್ಕಂಥ ಒಂದು ಪಾರ್ಟ್ ಅಂತ ಹೇಳ್ತೇನೆ. ಆ ಮಸಲ್ಗಳಿಗೂ ಕೂಡ ಈ ಥರ ಪಂಪ್ ಇರಲಿಕ್ಕೆ ನಮ್ಮ ದೇಹದ ಪ್ರತಿ ಅಂಗಾಂಗಗಳಿಗೆ ರಕ್ತ ಪೂರೈಕೆ ಮಾಡಲಿಕ್ಕೆ ಅದಕ್ಕೂ ಕೂಡ ರಕ್ತ ಪೂರೈಕೆ ಅವಶ್ಯಕತೆ ಇದೆ, ಈ ಹಾರ್ಟಿಗೂ ಕೂಡ. ಈ ರಕ್ತ ಪೂರೈಕೆ ಹಾರ್ಟಿಗೆ 3 ಸಣ್ಣ ಸಣ್ಣ ರಕ್ತನಾಳಗಳ ಮುಖಾಂತರ ಉಂಟಾಗ್ತದೆ. ಯಾವಾಗ ಈ ಸಣ್ಣ ಸಣ್ಣ ರಕ್ತನಾಳದಲ್ಲಿ ಬ್ಲಾಕ್ಸ್ ಆಗಿ ಈ ಬ್ಲಡ್ ಸರ್ಕ್ಯುಲೇಷನ್ಗೆ ಅಡಚಣೆ ಉಂಟಾಗ್ತದೋ ಆಗ ಈ ಹಾರ್ಟಿಗೆ ರಕ್ತ ಪೂರೈಕೆ ಸರಿಯಾಗಿ ಆಗೋದಿಲ್ಲ. ಆಗ ಈ ಜನಗಳಿಗೆ ಈ ಆಂಜೈನಾ ಪೆಕ್ಟೋರಿಸ್ ಅನ್ನುವ ಒಂದು ರೋಗ ಲಕ್ಷಣ ಉಂಟಾಗ್ತದೆ. ಆಗ ನಾವು ತಜ್ಞ ವೈದ್ಯರ ಸಲಹೆ ಪಡೆದು ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ತಗೊಂಡು ಆಂಜಿಯೋಗ್ರಾಮ್ ಅಗತ್ಯ ಬಿದ್ದಲ್ಲಿ ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ತಗೊಂಡ್ರೆ ಏನು ತೊಂದರೆ ಆಗೋದಿಲ್ಲ. ಒಂದೊಂದು ಸಲ ಏನಾಗ್ತದೆ ಅಂದರೆ ಇದು ಜನರ ಗಮನಕ್ಕೆ ಬರೋದಿಲ್ಲ. ಆಗೇನಾಗ್ತದೆ, ಈ ಬ್ಲಾಕ್ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತದೆ. ಒಂದು ಸ್ಟೇಜ್ ಬರ್ತದೆ, ಅಲ್ಲಿ ಆ ರಕ್ತನಾಳ ಕಂಪ್ಲೀಟ್ ಬ್ಲಾಕ್ ಆಗಿಬಿಡ್ತದೆ. ಎಲ್ಲಿ ಬ್ಲಾಕ್ ಆಗ್ತದೆ ಅದರ ನಂತರ ಅಲ್ಲಿ ರಕ್ತ ಪೂರೈಕೆ ಆಗೋದಿಲ್ಲ. ಆಗ ಈ ಹಾರ್ಟ್ ಡ್ಯಾಮೇಜ್ ಆಗ್ಲಿಕ್ಕೆ ಶುರುವಾಗ್ತದೆ, ಹಾರ್ಟ್ ಮಸಲ್ ಡ್ಯಾಮೇಜ್ ಆಗ್ತದೆ. ಯಾವಾಗ ಹಾರ್ಟ್ ಮಸಲ್ ಡ್ಯಾಮೇಜ್ ಆಗ್ತದೋ ಹಾರ್ಟ್ ವೀಕ್ ಆಗ್ಲಿಕ್ಕೆ ಶುರುವಾಗ್ತದೆ. ಹಾರ್ಟ್ ವೀಕ್ ಆಗಿ ಈ ಹಾರ್ಟಿಗೆ ಅಂಗಾಂಗಗಳಿಗೆ ರಕ್ತ ಪೂರೈಕೆಗೆ ಶಕ್ತಿ ಕಮ್ಮಿ ಆಗ್ತದೋ ಕುಂತದೋ ಆಗ ಹಾರ್ಟ್ ಫೇಲ್ಯೂರ್ ಆಗ್ತದೆ. ಈ ಸಣ್ಣ ಸಣ್ಣ ರಕ್ತನಾಳದಲ್ಲಿ ಬ್ಲಾಕ್ ಆಗಿ ರಕ್ತ ಸಂಚಲನ ನಿಂತಾಗ ಹಾರ್ಟ್ ಅಟ್ಯಾಕ್ ಆಗ್ತದೆ. ಈ ರಕ್ತ ಸಂಚಲನ ನಿಂತ ಹಾರ್ಟ್ ವೀಕ್ ಆಗಿ ಹಾರ್ಟ್ ಪಂಪ್ ಮಾಡಲಿಕ್ಕೆ ಯಾವಾಗ ಶಕ್ತಿ ಕಮ್ಮಿ ಆಗ್ತದೋ ಅದಕ್ಕೆ ನಾವು ಹಾರ್ಟ್ ಫೇಲ್ಯೂರ್ ಅಂದ್ರೆ ಅಶಕ್ತವಾಗಿರುವಂತದ್ದು, ದೌರ್ಬಲ್ಯಕ್ಕೆ ಒಳಗಾಗುವ ಹಾರ್ಟ್ ಅಂತ ಏನು ಹೇಳ್ತೇವೆ ಅದು ದೌರ್ಬಲ್ಯಕ್ಕೆ ಒಳಗಾಗುವ ಅದು ಹಾರ್ಟ್ ಫೇಲ್ಯೂರ್. ಡಾಕ್ಟರ್, ಮತ್ತೊಂದು ವೀಕ್ಷಕರ ಕಾರ್ಯ. ಹಲೋ ಹಲೋ ಹಲೋ, ಹೇಳಿ. ಹಾಂ ಹೇಳಿ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಅವ್ರು ಟಿವಿಯಲ್ಲಿ ಮಾತಾಡೋದಲ್ಲ? ಹಲೋ, ಟಿವಿಯಲ್ಲಿ ಮಾತಾಡೋದಲ್ಲ ಅವರು? ಹೌದೌದು ಹೌದು, ಹೇಳಿ. ಟಿವಿಯಲ್ಲಿ ಕೇಳಿದ್ರೆ
ಹಾಂ ನೋಡಿ ಮಾತಾಡಿ ಆಯ್ತಾ. ಅದೇ ಓಕೆ ಹೇಳಿ ಸರ್. ಇದು ನಮ್ಮ ಮಿಸಸ್ಸಿಗೆ 90+ ಆಗಿದೆ. ಅದಕ್ಕೆ ಟೋಟಲ್ ಇದು ಕೊಲೆಸ್ಟ್ರಾಲ್ 110 ಉಂಟು, ಕಡಿಮೆ ಅಂದರೆ ಹೌದು. ಭಾಳ ತಿನ್ನಬೇಕು, 110 ಉಂಟು. ಹೌದು, ಅದು ತೊಂದರೆ ಅಂತ ಹೇಳಿದೆ. ಇಲ್ಲ ಓಕೆ. ನೀವು ಕೇಳಿದ ಪ್ರಶ್ನೆ 110 ತುಂಬ ಕೆಳಗಡೆ ಬಂದಿದೆ, ಅದರಿಂದ ಏನಾದರೂ ತೊಂದರೆ ಇದೆಯಾ ಅಂತ. ಕರೆಕ್ಟು. ನಾವೇನು ಮಾಡ್ತೇವೆ ಅಂದರೆ, ಒಂದು ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅವರಿಗೆ ಎಸ್ಟ್ಯಾಬ್ಲಿಷ್ಡ್ ಹಾರ್ಟ್ ಡಿಸೀಸ್ ಅಂತ ಏನು ನಿಮ್ಮ ಈಗ ಶ್ರೀಮತಿಯವರು ಏನಿದ್ದಾರೆ ಅವರಿಗೆ ಎಸ್ಟ್ಯಾಬ್ಲಿಷ್ಡ್ ಕೊರೋನರಿ ಆರ್ಟರಿ ಡಿಸೀಸ್ ಇದೆ, ಅವರಿಗೆ ಆಂಜಿಯೋಪ್ಲಾಸ್ಟಿ ಆಗಿದೆ. ಹಾಗಿರುವಾಗ ಅವರಿಗೆ ಸ್ಟ್ಯಾಟಿನ್ ಅಗತ್ಯ ಇದೆ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡುವ ಮಾತ್ರೆ ಅಗತ್ಯ ಇದೆ. ಹಾಗೆಂತ ಮಿತಿಮೀರಿ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುವ ಅಗತ್ಯ ಕೂಡ ಇಲ್ಲ. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೇವೆ ಅಂದರೆ, ಅದರಲ್ಲಿ ನೀವು ನೋಡ್ಬೋದು ನಿಮ್ಮ ರಿಪೋರ್ಟಲ್ಲಿ, ಅದರಲ್ಲೊಂದು LDL ಕೊಲೆಸ್ಟ್ರಾಲ್ ಅಂತ ಬರ್ತದೆ. LDL ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್, HDL ಕೊಲೆಸ್ಟ್ರಾಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್, ಪ್ರೊಟೆಕ್ಟಿವ್ ಕೊಲೆಸ್ಟ್ರಾಲ್. ಸೊ ನೀವು LDL ಕೊಲೆಸ್ಟ್ರಾಲ್ನ ಅಂಶ 70ರಿಂದ 100 ನಡುವಲ್ಲಿದ್ದರೆ ಅದು ಡಿಸೈರಬಲ್ ಲೆವೆಲ್ ಅಂತ ನಾನು ಹೇಳ್ತೇನೆ. ಇನ್ನು ಕೆಲವರು ಸ್ವಲ್ಪ 70ಕ್ಕಿಂತ ಕೆಳಗಡೆ ಬರಬೇಕು ಅಂತ ಹೇಳ್ತಾರೆ. ಆದರೆ 70ರ ರೇಂಜಲ್ಲಿದ್ದರೆ ಪರವಾಗಿಲ್ಲ. ಅದಕ್ಕಿಂತ ತುಂಬ ಕಡಿಮೆ ಆಗಿದೆ ಅಂತಾದರೆ ನಿಮ್ಮ ಕಾರ್ಡಿಯೋಲಜಿಸ್ಟ್ ಯಾರಿದ್ದಾರೋ ಅವರನ್ನು ಕನ್ಸಲ್ಟ್ ಮಾಡಿ ಕೊಲೆಸ್ಟ್ರಾಲ್ನ ಮಾತ್ರೆಯ ಡೋಸೇಜನ್ನು ಸ್ವಲ್ಪ ನೀವು ಕಡಿಮೆ ಮಾಡಿಸ್ಕೋಬೋದು. ಆದರೆ ಕೊಲೆಸ್ಟ್ರಾಲ್ನ ಮಾತ್ರೆ ನಿಮ್ಮ ಶ್ರೀಮತಿಯವರಿಗೆ ಅತ್ಯಗತ್ಯ. ಇದೇ ಕೊಲೆಸ್ಟ್ರಾಲ್ ಬಗ್ಗೆನೇ ಆಗ ಕೇಳ್ತಾ ಇದ್ವಿ. ಕೊಲೆಸ್ಟ್ರಾಲ್ ದೇಹಕ್ಕೆ ಒಳ್ಳೆಯದು ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಕೆಲವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳ್ತಾ ಇದ್ದಾರೆ. ಹೌದು, ಕೆಲವರು ತಜ್ಞರು ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಕೊಲೆಸ್ಟ್ರಾಲ್ ನಮ್ಮ ದೇಹದ ಕಣದ ಅಣುವಿನ ಒಂದು ಇಂಟೆಗ್ರಲ್ ಪಾರ್ಟ್ ಕೂಡ. ಯಾಕಂದರೆ ನಾವು ಈ ನಮ್ಮ ಬೇಸಿಕ್ ಫಂಕ್ಷನಲ್ ಯೂನಿಟ್ ಆಫ್ ಅವರ್ ಬಾಡಿ ಏನಿರ್ತೇವೆ ಅದು ಸೆಲ್. ಒಂದು ಪ್ರತಿ ಸೆಲ್ನ ಈ ಸೆಲ್ ಮೆಂಬ್ರೇನ್ ಅಂತ ಏನಿರ್ತದೆ ನೋಡಿ, ಅದರ ಇಂಟೆಗ್ರಲ್ ಪಾರ್ಟ್ ಈ ಕೊಲೆಸ್ಟ್ರಾಲ್ ಮಾಡಲ್ಪಟ್ಟಿದೆ. ಅದರಿಂದ ಕೊಲೆಸ್ಟ್ರಾಲ್ನಿಂದ ಮಾಡಲ್ಪಟ್ಟಿರ್ತದೆ. ಸೊ ಕೊಲೆಸ್ಟ್ರಾಲ್ ಬ್ಯಾಡ್ ಅಂತ ಯಾರೂ ಹೇಳೋದಿಲ್ಲ. ಯಾವಾಗ ಕೊಲೆಸ್ಟ್ರಾಲ್ ಮಿತಿಮೀರಿ ನಮ್ಮ ರಕ್ತದಲ್ಲಿ ಏರಿರ್ತದೋ ಆಗ ಅದು ಈ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ಡೆಪಾಸಿಟ್ ಆಗ್ಬೋದು. ಅದನ್ನೊಂದು ಆಕ್ಸಿಡೈಸ್ ಆಗುವ ಒಂದು ವಿಧಾನ ಇರ್ತದೆ. ಒಂದು ಸಲ ಈ ಆಕ್ಸಿಡೈಸ್ ಯಾವಾಗ ಆಗ್ತದೋ ಅಂತಹ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗಿ ಈ ಸಣ್ಣ ಸಣ್ಣ ರಕ್ತನಾಳದಲ್ಲಿ ಡೆಪಾಸಿಟ್ ಆಗಿ ಯಾವಾಗ ಅದು ಈ ರೋಗ ಪ್ರಕ್ರಿಯೆಗೆ ಒಂದು ಸ್ಟಾರ್ಟ್ ಕೊಡ್ತದೋ ಆಗ ಅದು ಬ್ಯಾಡ್ ಆಗಿ ಪರಿಣಮಿಸ್ತದೆ. ಮತ್ತೊಂದು ವೀಕ್ಷಕರ ಕರೆ ಕಾಯ್ತದೆ ಡಾಕ್ಟರ್. ಹಲೋ, ಹೇಳಿ ಸರ್. ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಜೋರು ಮಾತಾಡಿ ಸರ್. ನನಗೆ ನಡ್ಕೊಂಡು ಹೋಗುವಾಗ ಜಾಸ್ತಿ ಆಯಾಸಾಗಿ ಜಂಬು ಹೌದು. ಮತ್ತೆ ಹೊಟ್ಟೆಯಲ್ಲಿ ಈ ಗ್ಯಾಸ್ ತುಂಬಿದೆ. ಮತ್ತೆ ನಾನು ಗ್ಯಾಸ್ ಹೇಳಿ ಟ್ಯಾಬ್ಲೆಟ್ ಮೇಲೆ ವಯಸ್ಸೆಷ್ಟು ನಿಮ್ಮದು? ವಯಸ್ಸು 49. ಹೌದು. ನೋಡಿ, ನೀವು ಹೇಳಿದ ಪ್ರಕಾರ ನಿಮಗೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಏನು ಮಾಡಲಿಕ್ಕೆ ಇರ್ತದೋ ಇಂತಹ ಕೆಲಸಗಳನ್ನು ಮಾಡುವಾಗ ಕೂಡ ಸ್ವಲ್ಪ ಮಟ್ಟಿನಲ್ಲಿ ನನಗೆ ಆಯಾಸ ಆಗ್ತದೆ ಅಂತ. ಕರೆಕ್ಟ್. ದಿಸ್ ಇಸ್ ಅ ನ್ಯೂ ಡೆವಲಪ್ಮೆಂಟ್ ಇನ್ ಯುವರ್ ಲೈಫ್. ಅಂದರೆ ಇಷ್ಟು ತನಕ ನೀವು ನಿಮ್ಮ ಎಲ್ಲ ದೈನಂದಿನ ಕೆಲಸಗಳನ್ನು ಸಲೀಸಾಗಿ ಮಾಡ್ತಾಯಿದ್ರಿ. ಇತ್ತೀಚೆಗೆ ಸ್ವಲ್ಪ ನನಗೆ ಏದುಸಿರಿನ ಅನುಭವ ಆಗ್ತಿದೆ ಅಂದಾಗ ನಿಮಗೆ ಹಾರ್ಟಿನ ಕಾಯಿಲೆ ಇದೆ ಅಂತ ಏನು ಪ್ರೂವ್ ಆಗಿಲ್ಲ. ಆದರೆ ಒಂದು ಕಂಪ್ಲೀಟ್ ಚೆಕಪ್ ಅಂತ ಮಾಡಿಸಿ ಏನಾದರೂ ಆ ಥರದ್ದೇನಾದರೂ ಸಂಕೇತಗಳಿದೆಯಾ ಅಂತ ಒಂದು ನೋಡೋದ್ರಲ್ಲಿ ಅರ್ಥ ಇದೆ. ಇದರಲ್ಲಿ ನೀವು ಏನು ಮಾಡಬೇಕಾಗ್ತದೆ ಅಂದರೆ, ನಾನು ಮೊದಲೇ ಹೇಳಿದಾಗೆ ಒಂದು ಬೇಸಿಕ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೋಬೇಕಾಗ್ತದೆ. ಶುಗರ್ ಅದೆಲ್ಲ ನೋಡಲಿಕ್ಕೆ, ಬ್ಲಡ್ ಪ್ರೆಷರ್ ಚೆಕ್ ಮಾಡಬೇಕಾಗ್ತದೆ. ಅದರೊಟ್ಟಿಗೆ ಒಂದು ECG, ಒಂದು ಎಕೋಕಾರ್ಡಿಯೋಗ್ರಾಮ್, ಇನ್ನೊಂದು ಟ್ರೆಡ್ಮಿಲ್ ಟೆಸ್ಟ್ ಅಂತ, ಇದನ್ನು ನಾವು ನಾನ್ ಇನ್ವೇಸಿವ್ ಟೆಸ್ಟಿಂಗ್ ಅಂತ ಹೇಳ್ತೇವೆ. ಇಷ್ಟು ಮಾಡಿಸ್ಕೊಂಡು ಬಿಟ್ಟರೆ ಇದರಲ್ಲಿ ನಿಮಗೇನಾದರೂ ಹೃದ್ರೋಗ ಸಮಸ್ಯೆಯ ಸಂಭವ ಇದೆಯಾ ಇಲ್ವಾ ಅನ್ನೋದು ಒಂದು ಕನ್ಫರ್ಮ್ ಆಗ್ತದೆ. ಅಷ್ಟು ಮಾಡಿಬಿಟ್ರೆ ಅದರಲ್ಲಿ ಏನು ತೊಂದರೆ ಇಲ್ಲ ಅಂತಾದರೆ ನಿಮ್ಮ ಬೇರೆ ಏನಾದರೂ ತೊಂದರೆ ಇದೆ ಅಂತ ನಾವು ಆಗ ಹುಡುಕಬೇಕಾಗ್ತದೆ ಅಷ್ಟೇ. ಚರ್ಚೆ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ಬಳಿಕ ಮತ್ತೆ ಹಲೋ ಎಜೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್, ಹಾಗೆ ಇಷ್ಟೊತ್ತು ವೆಚ್ಚಗಳ ಬಗ್ಗೆ ಆಗಿರ್ಬೋದು, ಕೊಲೆಸ್ಟ್ರಾಲ್ ಬಗ್ಗೆ ಆಗಿರ್ಬೋದು, ಅದರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಈಗ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳು ಉದ್ಭವಿಸ್ತದೆ ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ. ಯಾರದರಲ್ಲಿ ಈ ಒಂದು ಹೃದ್ರೋಗ ಬರುವಂತಹ ಪ್ರಮಾಣ ಜಾಸ್ತಿ ಆಗಿದೆ? ಪುರುಷರಲ್ಲಿ ಆ್ಯಕ್ಚುಲಿ ನೀವು ಹಾರ್ಟ್ ಡಿಸೀಸ್ನ ಬಗ್ಗೆ ಹೇಳೋದಿದ್ರೆ ಪುರುಷರಲ್ಲಿ ಸ್ವಲ್ಪ ಈ ಪ್ರಮಾಣ ಜಾಸ್ತಿ ಅಂತ ಹೇಳ್ತಾರೆ, ಮಹಿಳೆಯರಲ್ಲಿ ಸ್ವಲ್ಪ ಕಮ್ಮಿ ಅಂತ ಹೇಳ್ತಾರೆ. ಆದರೆ ಈ ವೇರಿಯೇಷನ್ ಏನಿದೆ ಇದು ಬರೀ ಈ ಮಹಿಳೆಯರಲ್ಲಿ ಮೆನೋಪಾಸ್ ಅಂತ ಆಗೋ ತನಕ ಮಾತ್ರ. ಈ ಮಹಿಳೆಯರಿಗೆ ಒಂದು ಅಡ್ವಾಂಟೇಜ್ ಏನಿದೆ, ಅವರಿಗೆ ಮೆನೋಪಾಸ್ ಆಗೋ ತನಕ ಸ್ವಲ್ಪ ಹೃದ್ರೋಗ ಸಂಬಂಧಿತ ಕಾಯಿಲೆಗಳು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ವೆರಾಸ್ ಆಫ್ಟರ್ ಮೆನೋಪಾಸ್ ಅವರ ಇದು ಏನಿದೆ ಈ ಮೆನೋಪಾಸ್ ನಿಂತ ನಂತರ ಕಾಯಿಲೆಯ ಇದು ಪ್ರಮಾಣ ಎರಡು ಸೆಕ್ಸ್ಗಳಲ್ಲಿ ಸೇಮ್ ಎರಡು. ಈಗ ಯುವಜನತೆ ಇತ್ತೀಚೆಗೆ ತುಂಬಾ ಹೇಳ್ತಾರೆ ದುಶ್ಚಟಕ್ಕೆ ಒಳಗಾಗ್ತಾ ಇದ್ದಾರೆ. ಹಾಗೆ ಯುವಜನತೆಯಲ್ಲಿ ಹೆಚ್ಚಿದೆಯಾ ಈ ಒಂದು? ಇದೊಂದು ಡಿಸ್ಟರ್ಬಿಂಗ್ ಡೆವಲಪ್ಮೆಂಟ್ ಅಂತಲೇ ನಾನು ಹೇಳ್ತೇನೆ. ಯಾಕಂದರೆ ಈ ಹಾರ್ಟ್ ಡಿಸೀಸಸ್, ಹೃದ್ರೋಗಗಳು ಬೈ ಕನ್ವೆನ್ಷನ್ ಏನಂದರೆ ಇಟ್ಸ್ ಅ ಡಿಸೀಸ್ ಆಫ್ ಏಜಿಂಗ್ ಆರ್ ಡಿಸೀಸ್ ಆಫ್ ಓಲ್ಡ್ ಏಜ್ ಅಂತ ನಾವು ಕರಿತೇವೆ. ನೀವು ಸ್ವಲ್ಪ ಹಿಂದೆ ನೋಡಿದರೆ ಎಲ್ಲ ಒಂದು 60, 70, 80 ನಂತರ ಬರುವ ಕಾಯಿಲೆ ಆಗಿರ್ತಿತ್ತು. ಆದರೆ ಕಳೆದ 2-3 ಡೆಕೇಡ್ಸ್ ನೋಡಿದಾಗ ಹೆಚ್ಚು ಯಂಗ್ ಇಂಡಿವಿಜುವಲ್ಸ್ ಕೂಡ ಇಂತಹ ಈ ಮಾರಕ ಕಾಯಿಲೆಗಳಿಗೆ ಬಲಿಯಾಗ್ತಾ ಇದ್ದಾರೆ, ಏಜ್ ರೇಷಿಯೋ ಎಲ್ಲ ಕಡಿಮೆ ಆಗಿದೆ, ಅನುಭವಿಸ್ತಿದ್ದಾರೆ. ಕಾರಣಗಳು ಹಲವಾರು ಇರ್ಬೋದು, ಆದರೆ ಮುಖ್ಯ ಕಾರಣಗಳು ಎರಡೇ ನನ್ನ ಪ್ರಕಾರ. ಒಂದು, ಜನಗಳು ದುಶ್ಚಟಗಳಿಗೆ ಬಲಿಯಾಗ್ತಾ ಇರೋದು, ಟೊಬ್ಯಾಕೋ ಎಕ್ಸ್ಪೋಜರ್ ಇನ್ ಎನಿ ಫಾರ್ಮ್. ಸ್ಮೋಕಿಂಗ್ ಇರ್ಬೋದು, ಜರ್ದಾ ಇರ್ಬೋದು, ಹುಕ್ಕಾ ಇರ್ಬೋದು, ಅಥವಾ ಈವನ್ ಸಮಟೈಮ್ಸ್ ಪ್ಯಾಸಿವ್ ಸ್ಮೋಕಿಂಗ್. ಈಗ ಒಬ್ಬ ಈ ಒಂದು ಬಾರಲ್ಲಿ ಕೆಲಸ ಮಾಡ್ತಿರ್ಬೋದು, ಅವ್ರು ಸ್ಮೋಕ್ ಮಾಡದೇ ಇರ್ಬೋದು, ಆದರೆ ಅವರ ಕ್ಲೈಂಟ್ಸ್ ಸ್ಮೋಕ್ ಮಾಡ್ತಾ ಇರುವಾಗ ಅದರ ಇಲ್ಲಿ ಎಫೆಕ್ಟ್ಸ್ ಅವರಿಗೂ ಕೂಡ ಆಗ್ತಾ ಇರ್ಬೋದು. ಈ ಥರ ಟೊಬ್ಯಾಕೋ ಎಕ್ಸ್ಪೋಜರ್ ಇನ್ ಎನಿ ಫಾರ್ಮ್ ಒಂದು. ಎರಡನೇದಾಗಿ ಈ ಸ್ಟ್ರೆಸ್ಫುಲ್ ಲೈಫ್, ಎಲ್ಲ ಒತ್ತಡದ ಜೀವನ, ಬೇಗ ಆಗಬೇಕು, ಕ್ವಿಕ್ ಆಗಬೇಕು, ಆ ಥರ. ಹೌದು. ಯಾವಾಗ ನಾವು ಶಾರ್ಟ್ ಕಟ್ಸ್ ಅನ್ನು ಹುಡುಕ್ತೇವೋ ಆಗ ನಾವು ನಮ್ಮ ಬಾಡಿಯನ್ನು ಸ್ವಲ್ಪ ಎಕ್ಸೆಸಿವ್ ಸ್ಟ್ರೆಸ್ಸಿಗೆ ಸಬ್ಜೆಕ್ಟ್ ಮಾಡ್ತೇವೆ. ಆಗ ಬಾಡಿ ಒಂದೊಂದ್ಸಲ ಇದನ್ನು ಚೆನ್ನಾಗಿ ತಗೊಳ್ಳಿಕ್ಕಿಲ್ಲ, ಸ್ವಲ್ಪ ಒಂದೊಂದ್ಸಲ ವಿಪರೀತವಾಗಿ ವರ್ತಿಸಬಹುದು. ಆಗ ಇಂತಹ ಕಾಯಿಲೆಗಳು ಉಂಟಾಗ್ತವೆ. ಒಂದು ವೀಕ್ಷಕರ ಕರೆ ಕಾಯ್ತಾ ಇದೆ. ಹಲೋ. ಹಾಯ್, ಹೇಳಿ. ನನಗೆ ಆಗಿ 2.5 ತಿಂಗಳ ಆಯ್ತು. ಎಷ್ಟು ಸಮಯ ಕೆಲಸ ಮಾಡಬಾರ್ದು? ಹಲೋ, ಎಷ್ಟು ಸಮಯ ಆಂಜಿಯೋಪ್ಲಾಸ್ಟಿ ಆಗಿ 2.5 ತಿಂಗಳ ಆಯ್ತು, ಎಷ್ಟು ಸಮಯ ಕೆಲಸ ಮಾಡಬಾರ್ದು? ನೋಡಿಮ್ಮ, ಹೌದು, ಇದು ಆಂಜಿಯೋಪ್ಲಾಸ್ಟಿ ನಿಮಗೆ ಯಾಕೋಸ್ಕರ ಮಾಡಿದೆ ಅಂತ ಅದನ್ನು ನಾವು ತಿಳ್ಕೊಬೇಕಾಗ್ತದೆ. ನಿಮಗೆಲ್ಲಾದರೂ ಹಾರ್ಟ್ ಅಟ್ಯಾಕ್ ಆದ ನಂತರ ಆಂಜಿಯೋಪ್ಲಾಸ್ಟಿ ಆಗಿದ್ದಲ್ಲಿ 1-2 ವಾರದ ವಿಶ್ರಾಂತಿಯ ಅಗತ್ಯ ಇರ್ತದೆ. ನೀವು ಕಂಪ್ಲೀಟ್ ರೆಸ್ಟ್ ತಗೋಬೇಕಾಗ್ತದೆ. ರೆಸ್ಟ್ ಅಂದರೆ ಕೂತಲ್ಲೇ ಇರಬೇಕು ಅಥವಾ ಮಲ್ಕೊಂಡೇ ಇರಬೇಕು ಆ ಥರ ಏನಿಲ್ಲ. ನಿಮ್ಮ ವರ್ಕ್ನಿಂದ ನೀವು ದೂರ ಇರಬೇಕಾಗ್ತದೆ. ಅಟ್ ದ ಸೇಮ್ ಟೈಮ್ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ, ನೀವು ಹೀಗೆ ಸ್ವಲ್ಪ ನಿಮಗೆ ನೋವು ಬಂತು, ಚೆಕ್ ಮಾಡಿದಾಗ ನಿಮಗೆ ಬ್ಲಾಕ್ ಅಂತ ಇತ್ತು, ಅದರಲ್ಲಿ ಆಂಜಿಯೋಪ್ಲಾಸ್ಟಿ ಆಯಿತು, ಹಾರ್ಟಿಗೆ ಏನು ಡ್ಯಾಮೇಜ್ ಆಗಿಲ್ಲ ಅಂತ ಆದರೆ ನಿಮಗೆ ಯಾವುದೇ ರೀತಿಯ ವಿಶ್ರಾಂತಿಯ ಅಗತ್ಯ ಇಲ್ಲ. 1 ವಾರದ ನಂತರ ನಿಮ್ಮ ದೈನಂದಿನ ಕೆಲಸಗಳನ್ನು ಇಫ್ ಯು ಆರ್ ಅ ವರ್ಕಿಂಗ್ ಲೇಡಿ, ನಿಮ್ಮ ಆಫೀಸ್ ವರ್ಕ್ ಏನಿದೆ ಅದನ್ನೆಲ್ಲ ಸೇಫಾಗಿ ನೀವು ಮತ್ತೆ ಶುರು ಮಾಡ್ಬೋದು. 1 ವಾರದಲ್ಲೇ ಶುರು ಮಾಡ್ಬೋದು. ಓಕೆ, ಮತ್ತೊಂದು ಕರೆ ಇದೆ. ಹಲೋ. ನಮಸ್ಕಾರ ಡಾಕ್ಟರ್. ನಮಸ್ಕಾರಮ್ಮ. ನಮಸ್ಕಾರ, ಹೇಳಿ. ನನಗೆ 54 ಇಯರ್ಸ್ ಏಜ್. ಎಸ್. ಇದು ಶುಗರ್ ಇದೆ, ನನಗೆ BP ಎಲ್ಲ ನಾರ್ಮಲ್ ಇದೆ. ಹೌದು. ಶುಗರ್ ಸ್ಟಾರ್ಟ್ ಆಗಿ 20 ಇಯರ್ಸ್ ಆಯ್ತು. ಹೌದು. ಹಾಗೆ ಈಗ ಅಂದ್ರೆ ತುಂಬಾ ಇನ್ಸುಲಿನ್ ಅಲ್ಲಿ ಇರುತ್ತೆ ನಾನು ಡಾಕ್ಟರ್. ಹಾಗೆ ಆ ಥರ ಕೊಲೆಸ್ಟ್ರಾಲ್ ಎಲ್ಲ ಸರಿ ಇದೆ, ಎಲ್ಲ ಚೆಕ್ಅಪ್ ಮಾಡಿದೆ ಬಾರ್ಡರ್ ಅಲ್ಲಿ. ಆದ್ರೆ ನಂಗೆ ಈಗ ಮೆಟ್ಲು ಹತ್ತಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಮತ್ತೆ ಇನ್ನೊಂದು ತುಂಬಾ ಬೆವರು.
ಆ ಥರ ಹೇಗೆ ಆಗ್ತದೆ ಅಂತ ಕೇಳ್ತಾ ಇದ್ದೀನಿ ನಾನು. ಹೌದು ಹೌದು. ನೀವು ಕೆಲವಾರು ವಿಷಯಗಳ ಬಗ್ಗೆ ಗಮನ ಹರಿಸ್ಬೇಕಾಗ್ತದೆ. ಫಸ್ಟ್ ಆಫ್ ಆಲ್ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಎಷ್ಟು ಚೆನ್ನಾಗಿದೆ ಅದನ್ನು ನೋಡ್ಕೋಬೇಕಾಗ್ತದೆ. ಒಂದೊಂದು ಸಲ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಸರಿಯಾಗಿ ಇಲ್ಲದಿದ್ದಲ್ಲಿ ಕೂಡ ನಿಮಗೆ ತುಂಬ ಆಯಾಸ, ಬಳಲದಾಗೋದು, ಮೆಟ್ಲು ಹತ್ತಲಿಕ್ಕಾಗಲ್ಲ, ಏನೂ ಮಾಡೋದು ಬೇಡ ಅನ್ನೋ ಒಂದು ಸಿಕ್ ಫೀಲಿಂಗ್ನ ಥರ ಇರ್ತದೆ. ಇಂತಹ ಕೆಲವೆಲ್ಲ ರೋಗ ಲಕ್ಷಣಗಳು ಉಂಟಾಗ್ಬೋದು. ಒಂದೊಂದು ಸಲ ಡಯಾಬಿಟಿಸ್ನೊಟ್ಟಿಗೆ ಬೇರೆ ಏನಾದರೂ ನಿಮ್ಮ ರಕ್ತ ಹಿಮೋಗ್ಲೋಬಿನ್ ಲೆವೆಲ್ ಎಲ್ಲ ಸರಿ ಇದೆಯಾ ಅದನ್ನು ನೋಡ್ಕೋಬೇಕಾಗ್ತದೆ. ನಿಮ್ಮ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿಸ್ಕೋಬೇಕಾಗ್ತದೆ. ಅದರೊಟ್ಟಿಗೆ ಹೃದಯದ ಏನಾದರೂ ಸಮಸ್ಯೆ ಕೂಡ ಇದೆಯಾ ಅಂತ ಖಂಡಿತವಾಗ್ಲೂ ನೋಡಬೇಕಾಗ್ತದೆ. ನಾನು ಈಗಾಗಲೇ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಯಂಗರ್ ಏಜಲ್ಲಿ ಕೂಡ ಹಾರ್ಟ್ ಡಿಸೀಸಸ್ ಕೂಡ ಬರ್ಬೋದು ಅಂತ ಒಂದೊಂದು ಸಲ ನಾವು ಹೇಳ್ತೇವೆ. ಅದಕ್ಕೆ ನಾನು ಹೇಳಿದೆ, ಸಿಗರೇಟ್ ಸ್ಮೋಕಿಂಗ್ ಅಥವಾ ಸ್ಟ್ರೆಸ್ಫುಲ್ ಲೈಫ್ ಇದ್ದಲ್ಲಿ ಇಂತಹ ಚಾನ್ಸಸ್ ಜಾಸ್ತಿ ಅಂತ. ನಾನು ಒಂದನ್ನು ಹೇಳೋದನ್ನು ಮರೆತೆ, ಡಯಾಬಿಟಿಸ್ ಇದ್ದಾಗ ಕೂಡ ಒಂದೊಂದು ಸಲ ಈ ಹಾರ್ಟ್ ಡಿಸೀಸ್ ಅನ್ನೋದು ಈ ರಿಲೇಟಿವ್ಲಿ ಯಂಗರ್ ಏಜಲ್ಲಿ ಕೂಡ ಕಾಣಿಸ್ಕೊಳ್ಬೋದು. ನಿಮಗೆ ಇದೆ ಅಂತಲ್ಲ, ಆದರೆ ನೀವು ಖಂಡಿತವಾಗಲೂ ನಿಮ್ಮನ್ನು ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಳ್ಳೋದು ಅಗತ್ಯ. ಓಕೆ ವೀಕ್ಷಕರೇ, ಹೃದಯದ ಆರೈಕೆ ಮರೆತರೆ ಜೋಕೆ ಎಂಬಂತಹ ಮಾತಿನೊಂದಿಗೆ ಇದುವರೆಗೂ ವಿಶ್ವ ಹೃದಯ ದಿನಾಚರಣೆಯ ಅಂಗವಾಗಿ ನಮ್ಮೊಟ್ಟಿಗೆ ಡಾಕ್ಟರ್ ಪುರುಷೋತ್ತಮ್ ಅವರು ಹಲವಾರು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ವೀಕ್ಷಕರ ಕರೆಗೂ ಕೂಡ ಅವರ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸಿದ್ದಾರೆ. ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿ ಹಲವಾರು ವಿಷಯಗಳನ್ನು ಹಂಚಿಕೊಂಡಿರುವಂತಹ ಡಾಕ್ಟರ್ ಪುರುಷೋತ್ತಮ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಮತ್ತೆ ಮುಂದಿನ ವಾರ ಹಲೋ ಎಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಹಲವಾರು ವಿಷಯಗಳನ್ನು ಚರ್ಚಿಸೋಣ. ವಂದನೆಗಳು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.